ಕೇರಳದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಹಿರಿಯ ನಕ್ಸಲ್ ಕಮಾಂಡರ್ ಹಾಗೂ ಕರ್ನಾಟಕದ ಚಿಕ್ಕಮಗಳೂರು ಮೂಲದ ಬಿಜಿ ಕೃಷ್ಣಮೂರ್ತಿ ಮತ್ತು ಕಬನಿ ದಳಂ ಕಮಾಂಡರ್ ಆಗಿರುವಂತಹ ಸಾವಿತ್ರಿಯನ್ನ ವಿಚಾರಣೆಗಾಗಿ ಉಡುಪಿಯ ಪೊಲೀಸರು ಕಾರ್ಕಳಕ್ಕೆ ಕರೆತಂದಿದ್ದಾರೆ. ಕಳೆದ ವರ್ಷ ನವೆಂಬರ್ 9ರಂದು ಬಿಜಿ ಕೃಷ್ಣಮೂರ್ತಿ ಹಾಗೂ ಕಬನಿ ದಳಂ ಕಮಾಂಡರ್ ಆಗಿರುವ ಸಾವಿತ್ರಿ ಅಲಿಯಾಸ್ ವಿಜೇತ ಅವರನ್ನ ಕೇರಳ ಭಯೋತ್ಪಾದನೆ ನಿಗ್ರಹ ದಳದ ಅಧಿಕಾರಿಗಳು ವಯನಾಡಿನಲ್ಲಿ ಬಂಧಿಸಿದ್ರು. ಕೆಲ ದಿನಗಳ ಹಿಂದೆ ವಿಚಾರಣೆಗಾಗಿ ಕೇರಳದಿಂದ ಚಿಕ್ಕಮಗಳೂರು ಪೊಲೀಸರು ಕರೆತಂದಿದ್ರು. ಇದಾದ ನಂತರ ಉಡುಪಿಯ ಪೊಲೀಸರು ನ್ಯಾಯಾಲಯದಿಂದ ಬಾಡಿ ವಾರೆಂಟ್ ಅನ್ನು ಪಡೆದು ಆರೋಪಿಗಳನ್ನು 20 ದಿನಗಳ ವಿಚಾರಣೆಗಾಗಿ ಇಂದು ಉಡುಪಿಗೆ ಕರೆತಂದಿದ್ದಾರೆ. ಸದ್ಯ ಜಿಲ್ಲೆಯಲ್ಲಿ ಅವರ ವಿರುದ್ಧ ದಾಖಲಾದ 12ಕ್ಕೂ ಅಧಿಕ ಪ್ರಕರಣಗಳ ವಿಚಾರಣೆಯನ್ನ ನಡೆಸಲಿದ್ದಾರೆ. ಇದೇ ವೇಳೆ ನಕ್ಸಲ್ ಚಟುವಟಿಕೆಯ ಬಗ್ಗೆ ದೂರು ನೀಡಲು ಬರುವ ಸಾರ್ವಜನಿಕರಿಗೆ ಭದ್ರತೆಯ ಹಿತದೃಷ್ಟಿಯಿಂದ ಹೊರಗೆ ಪ್ರತ್ಯೇಕ ದೂರು ಸ್ವೀಕಾರ ಕೌಂಟರ್ ಅನ್ನು ತೆರೆಯಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಐಜಿ ಮೇಲುಸ್ತುವಾರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಈ ಹಿಂದೆ ನಕ್ಸಲ್ ಕೃತ್ಯಗಳು ನಡೆದಿರುವಂತಹ ಹೆಬ್ರಿ, ಈದು, ಅಜಕರಿನ ವಿವಿಧ ಸ್ಥಳಗಳಿಗೆ ಇವರನ್ನ ಕರೆದೊಯ್ಯುವ ಸಾಧ್ಯತೆಗಳು ಇವೆ. 2005ರಿಂದ ಬಿಜಿ ಕೃಷ್ಣಮೂರ್ತಿ ನಕ್ಸಲ್ ನಾಯಕತ್ವವನ್ನು ವಹಿಸಿಕೊಂಡಿದ್ದು. ಬಿಜಿ ಕೃಷ್ಣಮೂರ್ತಿ ಮೇಲೆ 53 ಪ್ರಕರಣ ಹಾಗೂ ಸಾವಿತ್ರಿಯ ಮೇಲೆ 22 ಪ್ರಕರಣಗಳು ದಾಖಲಾಗಿವೆ. ಇವರ ವಿಚಾರಣೆಯ ಹಿನ್ನೆಲೆ ಕಾರ್ಕಳ ತಾಲೂಕಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಆರೋಪಿಗಳನ್ನು ಇರಿಸುವ ಠಾಣೆಗಳಲ್ಲಿ 120ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ.